ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸತ್ಯ. ಇಂದಿನ ವಿಷಯ ಏನಪ್ಪಾ ಅಂದ್ರೆ ಕಾಗುಣಿತ, ಗುಣಿತಾಕ್ಷರಗಳು ಅಂತ ಕರಿತೀವಿ. ಕಾಗುಣಿತ ಅಂತಾದ್ರೂ ಕರಿತೀವಿ ಅಥವಾ ಗುಣಿತಾಕ್ಷರಗಳು ಅಂತಾದ್ರೂ ಕರಿತೀವಿ. ನುಡಿ ಸಾಫ್ಟ್ವೇರ್ ಅಲ್ಲಿ ಯಾವ ರೀತಿ ನಾವು ಗುಣಿತಾಕ್ಷರಗಳನ್ನ ಅಂದ್ರೆ ಕಾಗುಣಿತಗಳನ್ನ ಟೈಪ್ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಹೇಳ್ಕೊಡ್ತಾ ಹೋಗ್ತೀನಿ. ಕಲಿತಾ ಹೋಗೋಣ. ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸಿ ಟೈಪ್ ಮಾಡುವುದರ ಮುಖಾಂತರ ಗುಣಿತಾಕ್ಷರಗಳನ್ನ ಪಡೆಯಬಹುದು. ಯಾವ ರೀತಿ? ಕ ಕ ಕೆ. ಇಲ್ಲಿ ಕೆ ಅಂತಕ್ಕಂಥದ್ದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಕೆ ಸ್ಮಾಲ್ ಲೆಟರ್ ಅಂದ್ರೆ ಕಂಪ್ಯೂಟರ್ ಭಾಷೆಯಲ್ಲಿ ನಾವು ಅಕ್ಷರಗಳನ್ನ ಎರಡು ರೀತಿಯಲ್ಲಿ ಕರಿತೀವಿ. ಒಂದು ಅಪ್ಪರ್ ಕೇಸ್, ಇನ್ನೊಂದು ಲೋವರ್ ಕೇಸ್. ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್, ಲೋವರ್ ಕೇಸ್ ಅಂದ್ರೆ ಸ್ಮಾಲ್ ಲೆಟರ್ಸ್. ಈಗ ಕ ಕೆ ಕೆ ಪ್ರೆಸ್ ಮಾಡಿದ್ರೆ ಜಸ್ಟ್ ನಮಗೆ ಕಾ ಬರುತ್ತೆ. ಕಾಗ್ ದೀರ್ಘ ಕೆ, ಶಿಫ್ಟ್ ಎ ಕ. ಯಾಕೆ ಶಿಫ್ಟ್ ಎ? ಯೋಚನೆ ಮಾಡಿ ಸ್ನೇಹಿತರೆ. ವ್ಯಂಜನ ಕ, ಸ್ವರ ಆ, ಕ ಪ್ಲಸ್ ಅ ಖ. ಗೊತ್ತಾಯ್ತು ಅನ್ಕಂತೀನಿ. ಅದೇ ರೀತಿ ಕಿ, ಕೆ ಐ ಕಿ, ಕೆ ಶಿಫ್ಟ್ ಐ ಕಿ. ಕು ಕು, ಕೆ ಶಿಫ್ಟ್ ಯು ಕು. ಕ್ರು, ಕೆ ಕೆ ಕೈ. ಕೋ ಕೌ, ಕಂ ಕಹ. ಇಲ್ಲಿ ನೋಡ್ತಾ ಹೋಗ್ಬೇಕು. ಕ್ರು, ಕೆ ಶಿಫ್ಟ್ ಆರ್. ಬರೀ ಆರ್ ಅಲ್ಲ ಸ್ನೇಹಿತರೆ, ಶಿಫ್ಟ್ ಆರ್. ಕೆ ಕೆ ಇ, ಕೆ ಕೆ ಶಿಫ್ಟ್ ಇ ಕಿ. ಕೈ ಕೈ, ಕೆ ಶಿಫ್ಟ್ ಬೈ ಕೈ. ಕೋ ಕೌ ಕಂ ಕಹ. ಅದೇ ರೀತಿ ದೊಡ್ಡ ಖ, ಕ ಖ ಮಹಾಪ್ರಾಣ. ಕೆ ಶಿಫ್ಟ್ ಎ ಖ ಖಿ. ನೋಡ್ತಾ ಹೋಗ್ಬೇಕು. ಇಲ್ಲಿ ಖ ಶಿಫ್ಟ್ ಐ ನಾರ್ಮಲ್. ಖಿ, ಕೆ ಮತ್ತೆ ಐ ಎರಡು ಶಿಫ್ಟ್. ಕಾರಣ ಏನಪ್ಪಾ ಅಂದ್ರೆ ಒಂದು ಮಹಾಪ್ರಾಣ ಮತ್ತೆ ದೀರ್ಘ ಸ್ವರ. ಅರ್ಥ ಆಯ್ತು ಅನ್ಕತೀನಿ. ಅದೇ ರೀತಿ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕಂತ ಹೋಗ್ಬೋದು. ನೋಡಿ, ಖಾನ ನೀವು ಪ್ರಾಕ್ಟೀಸ್ ಮಾಡ್ಕಂತ ಹೋಗ್ಬೋದು. ಇದೆಲ್ಲ ನಿಮಗೆ ಖ. ಕೆಳಗಿನ ಲೈನ್ ಗ. ಕಾಣ್ತಾ ಇದೆಯಾ ಫ್ರೆಂಡ್ಸ್? ಗ ಘ ಮಹಾಪ್ರಾಣ. ಚ ಛ ಚ. ನೀವು ನೋಡ್ಬೋದು ಇದೇನಪ್ಪಾ ಒಂದು ಸೀರೀಸ್ ಅಲ್ಲಿ ಇಲ್ಲ, ಯಾವ್ದಂದ್ರೆ ಅದೇ ಕೊಟ್ಟಿದ್ದಾರೆ ಅಂತ ಹೇಳಿ. ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ಯಾವ ರೀತಿಯಪ್ಪ ಅಂದ್ರೆ ಯಾವ ಟಿಪಿಕಲ್, ಇಲ್ಲಿ ನೋಡಿ ಮೇಲ್ಗಡೆ ಕಾ ತೋರಿಸ್ತೆ, ದೊಡ್ಡ ಕ, ಘ ಘ ಚ ಚ ಚ. ಅಂದ್ರೆ ಎಲ್ಲಾ ಫಾರ್ಮ್ಯಾಟ್ನು ನಾನು ಒಂದೊಂದು ತೋರಿಸಿದೀನಿ. ಇದನ್ನ ನೀವು ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು ಯಾವ ರೀತಿ ಅಂತೇಳಿ. ಟ ಕ್ಯೂ, ಟ ಕ್ಯೂ ಎ ಠ. ಅದೇ ರೀತಿ ದೊಡ್ಡ ಟ ಬಂದ್ಬಿಟ್ಟು ಶಿಫ್ಟ್ ಕ್ಯೂ
ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಟ ಸ್ಮಾಲ್ ಕ್ಯೂ, ಥ ಶಿಫ್ಟ್ ಕ್ಯೂ, ಕ್ಯೂ ಕ್ಯೂ ಶಿಫ್ಟ್ ಎ, ಕ್ಯೂ ಐ, ಕ್ಯೂ ಶಿಫ್ಟ್ ಐ. ಸೊ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಟ ಯಾವ ರೀತಿ ಅಂತ ಹೇಳಿ. ದ ದ ಡಬ್ಲ್ಯೂ, ಧ ಶಿಫ್ಟ್ ಡಬ್ಲ್ಯೂ, ಢ. ಅರ್ಥ ಆಯ್ತಾ ಸ್ನೇಹಿತರೆ? ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ನೋಡ್ಕೊಂತ ಹೋಗ್ಬೇಕು. ಟ ಕ್ಯೂ, ಠ ಶಿಫ್ಟ್ ಕ್ಯೂ, ಡ ಡಬ್ಲ್ಯೂ, ಧ ಶಿಫ್ಟ್ ಡಬ್ಲ್ಯೂ. ಅರ್ಥ ಆಯ್ತು ಅನ್ಕೊಂತೀನಿ. ಮತ್ತೆ ಅದೇ ರೀತಿ ನ ಶಿಫ್ಟ್ ಎನ್, ನ ಎನ್. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿ ನಾ ತೋರಿಸ್ತಾ ಇದೀನಿ, ನಿಮಗೆ ನಾನು ಬರುತ್ತೆ ಆಯ್ತಲ್ಲ. ನಾ ಬಂದ್ಬಿಟ್ಟು ನ ಸ್ಮಾಲ್ ಲೆಟರ್ ಎನ್, ನ ಶಿಫ್ಟ್ ಎನ್, ನ. ಅರ್ಥ ಆಯ್ತು ಅನ್ಕೋತೀನಿ ನಾನು ನಿಮಗೆ. ಯಾಕಪ್ಪ ಪದೇ ಪದೇ ಹೇಳ್ತಾ ಇದೀನಿ ಅಂತ ನಿಮಗೆ ಸ್ವಲ್ಪ ಬೇಜಾರಾಗ್ಬೋದು. ದಯವಿಟ್ಟು ಬೇಜಾರಾಗ್ಬೇಡಿ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ 4 ಅಕ್ಷರಗಳು ಸಂಪೂರ್ಣ ಕನ್ಫ್ಯೂಸ್ ಆಗ್ತವೆ ನಮಗೆ. ಟ, ಡ, ನ, ನ, ಲ. ಈ ಎಲ್ಲಾ ಅಕ್ಷರಗಳು ನಮಗೆ ತುಂಬಾ ಕನ್ಫ್ಯೂಸ್ ಆಗ್ತವೆ. ಯಾಕೆ? ಟ ಟ ಕ್ಯೂ ಬರೋದ್ರಿಂದ. ಟ ಶಿಫ್ಟ್ ಕ್ಯೂ, ಡ ಡಬ್ಲ್ಯೂ, ಧ ಶಿಫ್ಟ್ ಡಬ್ಲ್ಯೂ. ಅದೇ ರೀತಿ ನ ಎನ್, ನ ಎನ್, ನ ಶಿಫ್ಟ್ ಎನ್ ಆದ್ರೆ ನ ಸ್ಮಾಲ್ ಲೆಟರ್ ಎನ್. ಕಾರಣ ಏನು? ಇಷ್ಟೇ, ನಾಗು ನಾಗು. ಅರ್ಥ ಆಯ್ತು ಅನ್ಕೊಂತೀನಿ. ಕನ್ಫ್ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದೀನಿ. ದಯವಿಟ್ಟು ಬೇಜಾರಾಗ್ಬೇಡಿ. ಪ ಪ ಗೊತ್ತು, ಪಿ ಕಾಮನ್ ಪ್ರೊನೌನ್ಸಿಯೇಷನ್. ಬ ಬಾನು ಗೊತ್ತು, ಬಿ. ಳ ನಾನ್ ಮತ್ತೆ ಅಲ್ಲಿ ಹೇಳಿದ್ದು ಇದೇ ಉದ್ದೇಶಕ್ಕೋಸ್ಕರ. ಳ ಲ ಶಿಫ್ಟ್ ಎಲ್, ಶಿಫ್ಟ್ ಎಲ್, ಳ ಲ ಸ್ಮಾಲ್ ಲೆಟರ್ ಎಲ್. ಅರ್ಥ ಆಯ್ತು ಅನ್ಕೊಂತೀನಿ. ನನ್ ಇದೇ ಉದ್ದೇಶಕ್ಕೆ ಲಾಗು ಮತ್ತೆ ಳಾಗು, ಲಾನ ಳ ನಾನ ನ ಮಾಡ್ಕೋಬಾರ್ದು, ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇರೋದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಲ್ಲಿದೆಯಲ್ಲ, ಇದನ್ನ ನೀವು ಕಂಟಿನ್ಯೂ ಮಾಡಿ ಮನೆಯಲ್ಲಿ. ನ ನ ನೀ ನೀ ನು ಟು ಕಂಟಿನ್ಯೂ. ಇನ್ ಮುಂದೆ ಏನ್ ಬರುತ್ತೆ ಅಂತ ಹೇಳಿ ಪ್ರಾಕ್ಟೀಸ್, ನೀವು ಪ್ರಾಕ್ಟೀಸ್ ಮಾಡ್ಬೋದು, ಮಾಡಿ, ಸುಲಭ ಇದೆ. ಸ ಶ. ಈಗ ಮತ್ತೆ ಮತ್ತೆ ನೋಡಿ, ಸ ಸ್ಮಾಲ್ ಲೆಟರ್ ಎಸ್, ಶ ಶಿಫ್ಟ್ ಎಸ್. ಅರ್ಥ ಆಯ್ತು ಅನ್ಕೊಂತೀನಿ ಸ್ನೇಹಿತರೆ. ಸ್ವಲ್ಪ ಈ ಳ ನ ಸ ಇವುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಕಾರಣ ಏನಪ್ಪಾ ಅಂದ್ರೆ ಶಿಫ್ಟ್ ಎಸ್, ಶ ಸ್ಮಾಲ್ ಲೆಟರ್ ಎಸ್, ಸ ಸ ಶ. ಆಮೇಲೆ ಇನ್ನೊಂದು ಎಕ್ಸ್, ಎಕ್ಸ್ ಶ. ಇಲ್ಲಿ ನಮಗೆ ಕಂಪ್ಲೀಟ್ಲಿ ಡಿಫರೆಂಟ್ ವರ್ಡ್ಸ್ ಅನ್ಸೋದು ಯಾವ್ದಪ್ಪ ಅಂದ್ರೆ ಟ ಡ ಶ. ಟ ಬಂದ್ಬಿಟ್ಟು ಕ್ಯೂ, ಡ ಬಂದ್ಬಿಟ್ಟು ಡಬ್ಲ್ಯೂ, ಶ ಎಕ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಇದು ನಿಮಗೆ ಕಾಗುಣಿತ, ಗುಣಿತಾಕ್ಷರಗಳು. ನೆಕ್ಸ್ಟ್ ಒತ್ತಕ್ಷರಗಳು. ಈಗ ನೀವು ಹಿಂದಿನ ಕ್ಲಾಸ್ ಅಲ್ಲಿ ಅಕ್ಷರಗಳನ್ನು ಕಲ್ತ್ರಿ, ಈಗ ಗುಣಿತಾಕ್ಷರಗಳನ್ನ ಕಲ್ತ್ರಿ, ಈಗ ಒತ್ತಕ್ಷರಗಳು. ಈ ಒತ್ತಕ್ಷರಗಳು ತುಂಬಾ ಸುಲಭ, ಸ್ವಲ್ಪ ಗಮನ ಹರಿಸಬೇಕಷ್ಟೇ. ವ್ಯಂಜನಕ್ಕೆ ಎಫ್ ಅನ್ನು ಸೇರಿಸಿ ಪುನಃ ವ್ಯಂಜನವನ್ನು ಸೇರಿಸಿದಾಗ ಒತ್ತಕ್ಷರ ಮೂಡುವುದು. ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಉದಾಹರಣೆಗೆ ಕೆ ಪ್ರೆಸ್ ಮಾಡಿದ್ರೆ ಏನಾಗುತ್ತಪ್ಪ?
ಕಾ ಬರುತ್ತೆ. ಕಾನ ಅರ್ಧ ಅಕ್ಷರ ಮಾಡ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ನಾನು ನಿಮಗಿಲ್ಲಿ ಒಂದು ವಿಷಯ ಹೇಳ್ತಾ ಇದೀನಿ. ನುಡಿಯಲ್ಲಿ ಯಾವುದೇ ಒಂದು ವ್ಯಂಜನವನ್ನ ಅರ್ಧ ಅಕ್ಷರ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಎಫ್ ಅನ್ನ ಸೇರಿಸ್ಬೇಕು. ಈಗ ಉದಾಹರಣೆ ಕ ಕ ಕ ಆಗ್ಬೇಕು ಅಂದ್ರೆ ಕೆ ಎಫ್ ಕ, ಡ ಡಬ್ಲ್ಯೂ ಎಫ್. ನಾವು ಎಫ್ ಅನ್ನು ಸೇರಿಸಿದಾಗ ಅದೇನಾಗುತ್ತೆ, ವ್ಯಂಜನ ಆಗುತ್ತೆ, ಅಂದ್ರೆ ಅರ್ಧ ಅಕ್ಷರ ಆಗುತ್ತೆ. ಈಗ ಖ, ಕೆ ಎಫ್ ಕೆ, ಖ ಖ, ಕೆ ಎಫ್ ಕೆ, ಖ. ಇಲ್ಲಿ ಕೆ ಎಫ್ ಕೆ, ಕೆ ಅಂದ್ರೆ ಕ, ಕ ಅಷ್ಟೇ, ಕ ನಾನು ಹೇಳ್ತಾ ಇರೋದು. ಕೆ ಎಫ್ ಕೆ ಅಂತಕ್ಕಂಥದ್ದು ಕಾಕೆ ಕಾವತ್ತು. ಖ ಖ ದೊಡ್ಡ ಖ, ಕೆ ಎಫ್ ಕೆ, ದ ಅದೇ ರೀತಿ ಡಿ ಎಫ್ ಡಿ. ಇಲ್ಲಿ ನೀವು ಶಿಫ್ಟ್ ಡಿ ಅಂದ್ರೆ ಅಪ್ಪರ್ ಕೇಸ್ ಡಿ ಹಾಕೊಂಡ್ರೆ ಧ ದೊಡ್ಡದು ಬರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಧ ಡಬ್ಲ್ಯೂ ಎಫ್ ಡಬ್ಲ್ಯೂ, ಡ ಢಾಗೆ ಢಾವತ್ತು, ಢ ಡಬ್ಲ್ಯೂ ಎಫ್ ಡಬ್ಲ್ಯೂ, ಡ ಢ ಅಂದ್ರೆ ಮಹಾಪ್ರಾಣ, ಡಬ್ಲ್ಯೂ ಎಫ್ ಡಬ್ಲ್ಯೂ. ಚ ಸಿ ಎಫ್ ಸಿ, ಚ. ನ ಇಲ್ಲಿ ಅಬ್ಸರ್ವ್ ಮಾಡಬೇಕು, ನಾನು ಅದನ್ನೇ ನಿಮಗೆ ಹೇಳಿದ್ದು. ನ ಎನ್ ಎಫ್ ಎನ್, ಎನ್ ಕ್ಯಾಪಿಟಲ್ ಲೆಟರ್ ಇದೆ, ಎನ್ ಕ್ಯಾಪಿಟಲ್ ಲೆಟರ್ ಇದೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ನ ಅಂದ್ರೆ ಇದು ಕ್ಯಾಪಿಟಲ್ ಲೆಟರ್ ಬರಬೇಕು, ಎಫ್ ಸ್ಮಾಲ್ ಲೆಟರ್, ಇದು ಕ್ಯಾಪಿಟಲ್ ಲೆಟರ್. ಅಂದ್ರೆ ಶಿಫ್ಟ್ ಎನ್, ಎಫ್ ಶಿಫ್ಟ್ ಎನ್. ನ ಇದೆಲ್ಲ ಸ್ಮಾಲ್ ಲೆಟರ್ ನೋಡಿ, ಇಲ್ಲಿ ಎನ್ ಎಫ್ ಎನ್. ಚ ಸಿ ಎಫ್ ಸಿ, ಈ ಚಾಗು, ಈ ಚಾಗು ವ್ಯತ್ಯಾಸ ಗಮನಿಸಿ. ವ್ಯ ವಾಕೆ ಯಾವತ್ತು, ಇಲ್ಲಿ ಡಿಫರೆಂಟ್ ಬಂತು ನೋಡಿ, ಯಾವತ್ತು ವಾಕೆ ಯಾವತ್ತು. ಇಲ್ಲಿ ಇಲ್ಲಿ ಡಿಫರೆಂಟ್ ಬಂತು ನೋಡಿ, ವಾಕೆ ಯಾವತ್ತು. ವಿ ಎಫ್ ವೈ, ಯಾ ಯಾ ವೈ. ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಯ. ಕ್ಷ ಕೆ ಎಫ್ ಎಕ್ಸ್, ಎಕ್ಸ್ ಶ ಕೆ ಕ ಎಫ್. ಅರ್ಧಾಕ್ಷರ ಮಾಡ್ಲಿಕ್ಕೆ ಕೆ ಎಫ್ ಎಕ್ಸ್ ಕ್ಷ, ಸ್ವ ಎಸ್ ಎಫ್ ವಿ, ಎಸ್ ಸ ಎಫ್. ಅರ್ಧಾಕ್ಷರ ಮಾಡ್ಲಿಕ್ಕೆ ವ ವಿ, ಸ್ವ ಎಸ್ ಎಫ್ ವಿ. ಓಕೆ, ನೆಕ್ಸ್ಟ್ ಪದಗಳ ಅಭ್ಯಾಸ. ಇಲ್ಲಿ ನಾವೇನ್ ಮಾಡೋಣ, ಪದಗಳನ್ನ ಅಭ್ಯಾಸ ಮಾಡೋಣ. ಪದಗಳ ಅಭ್ಯಾಸ. ನೀವು ಅನ್ಕೊಬಹುದು, ಏನಪ್ಪಾ ಇದಿಷ್ಟೇ ಪದಗಳನ್ನು ತೋರಿಸಿ ಏನ್ ಮುಗಿಸ್ಬಿಡ್ತಾರ ಈ ಕ್ಲಾಸು, ನಮಗೆ ಇನ್ನ ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಇರ್ತವೆ, ಅವುಗಳನ್ನ ನಾವು ಯಾವ ರೀತಿ ಕಲಿಬೇಕು ಏನು, ಇದೆಲ್ಲ ನಿಮಗೆ ಸುಮಾರು ಅನುಮಾನಗಳು ಅಥವಾ ಡೌಟ್ಗಳು ಬರ್ಬೋದು. ನೀವೇನು ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್. ನಿಮಗೆ ಏನ್ ಡೌಟ್ಸ್ ಬರ್ತಾವೋ, ಏನ್ ಅನುಮಾನ ಬರ್ತಾವೋ ಪ್ರತಿಯೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಿ, ಅವುಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ನ ಮಾಡ್ತೀನಿ. ಆಮೇಲೆ ಇನ್ನೊಂದು, ನಿಮಗೆ ಯಾವ ಪದಗಳು ಕಷ್ಟ ಆಗ್ತಾವೋ ಆ ಪದಗಳನ್ನ ನೀವು ಕಮೆಂಟ್ ಆಗಿ ಹಾಕಿ, ಅದು ಯಾವ ರೀತಿ ನುಡಿಯಲ್ಲಿ ನಾವು ಟೈಪ್ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾನು ನಿಮಗೆ ನೆಕ್ಸ್ಟ್ ಅವೆಲ್ಲ ಯಾವ ರೀತಿ ಟೈಪ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆಮೇಲೆ ಕೆಳಗಡೆ ಕಂಪ್ಯೂಟರ್ ಜ್ಞಾನ ಅಂತಕ್ಕಂತಹ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದನ್ನ ನೀವು ಅದ್ರ ಜೊತೆ ಜಾಯಿನ್ ಆಗ್ಬೋದು. ಮತ್ತೆ ಆ ಗ್ರೂಪ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇವುಗಳಿಗೆ ಸಂಬಂಧಪಟ್ಟಂತಹ ಸ್ಕ್ರಿಪ್ಟ್ ನಾನು ಅದರಲ್ಲಿ ಗ್ರೂಪ್ ಅಲ್ಲಿ ವಾಟ್ಸಪ್ ಮಾಡಿರ್ತೀನಿ. ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಮೇತ ಆ ಸ್ಕ್ರಿಪ್ಟ್ ನ ಲಿಂಕ್ ಅದೆಲ್ಲ ಕೊಟ್ಟಿರ್ತೀನಿ, ನೀವು ಅದರ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಫಾಲೋ ಮಾಡಬಹುದು. ಸರಿ, ಈಗ ಪದಗಳ ಅಭ್ಯಾಸ. ಈ ಪದಗಳ ಅಭ್ಯಾಸದ ಕಡೆಗೆ ಬರೋಣ. ಸರಿ, ಈ ಪದಗಳ ಅಭ್ಯಾಸದ ಕಡೆಗೆ
ಭರಣ. ಅಮ್ಮ. ಎ ಎಂ ಎಫ್ ಎಂ ಅಮ್ಮ. ಅಪ್ಪ. ಎ ಪಿ ಎಫ್ ಪಿ ಅಪ್ಪ. ಓಂ. ಓಂ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. ಓಂ ನಾವು ಇಂಗ್ಲಿಷ್ ಅಲ್ಲಿ ಬರೆಯೋ ಓಂ ಸೇಮ್, ಈ ಓಂ ಸೇಮ್ ಇದೆ ಅನ್ಕಂತೀರಲ್ವಾ? ಎಸ್. ಸೊ ಕ್ಯಾಪಿಟಲ್ ಲೆಟರ್ ಓ, ಕ್ಯಾಪಿಟಲ್ ಲೆಟರ್ ಎಂ. ಅಂ. ಓ ಓ ಶಿಫ್ಟ್ ಎಂ ಅಂ. ಶ್ರೀ. ಎಸ್ ಎಫ್ ಆರ್ ಶಿಫ್ಟ್ ಐ ಸೆ ಐ ಶ್ರೀ. ಎಸ್ ಎಫ್ ಆರ್ ಐ ಶ್ರೀ. ರಾಮ. ಆರ್ ಎ ಎಂ. ಕೃಷ್ಣ. ಕೆ ಶಿಫ್ಟ್ ಆರ್ ಕ್ರೂ. ನಾಪ್ಕ ಬರ್ಬೇಕು. ಕ್ರೂ ಶಿಫ್ಟ್ ಆರ್ ಕ್ರೂ. ಕೆ ಶಿಫ್ಟ್ ಆರ್ ಕ್ರೂ. ಎಕ್ಸ್ ಶ ಎಫ್ ಅರ್ಧಾಕ್ಷರ ನ. ನ ಇಲ್ಲಿ ನೋಡಿ ನ ಶಿಫ್ಟ್ ಎನ್. ನಾಲ ನ ನ ಎನ್ ನ ಶಿಫ್ಟ್ ಎನ್. ನಾನು ಅದಕ್ಕೆ ಹೇಳ್ತಿರೋದು ನಾವು ಬಹಳ ಕನ್ಫ್ಯೂಸ್ ಆಗ್ತೀರಾ ಅಂತೇಳಿ. ಕೆ ಆರ್ ಎಕ್ಸ್ ಎಫ್ ಎನ್. ಸೊ ಕೆ ಶಿಫ್ಟ್ ಆರ್ ಎಕ್ಸ್ ಎಫ್ ಶಿಫ್ಟ್ ಎನ್. ಕೃಷ್ಣ. ಕನ್ನಡ. ಕೆ ಎನ್ ಎಫ್ ಎನ್ ಡಬ್ಲ್ಯೂ ಕನ್ನಡ. ಅಕ್ಷರ. ಅ ಎ ಕೆ ಕ ಎಫ್ ಅರ್ಧಾಕ್ಷರ ಕ್ಷ ಎಕ್ಸ್ ರ ಆರ್. ಎ ಕೆ ಎಫ್ ಎಕ್ಸ್ ಆರ್ ಎಲ್ಲ ಸ್ಮಾಲ್ ಲೆಟರ್. ಅಕ್ಷರ. ಚಂದ್ರಶೇಖರ. ಸಿ ಶಿಫ್ಟ್ ಎಂ ಡಿ ಎಫ್ ಆರ್ ಶೇ ಶಿಫ್ಟ್ ಎಸ್ ಎಫ್ ಶಿಫ್ಟ್ ಇ ಶೇ. ಶಿಫ್ಟ್ ಇ ಕೆ ಕ ರ ಆರ್ ಚಂದ್ರಶೇಖರ. ಸಿ ಶಿಫ್ಟ್ ಎಂ ಡಿ ಎಫ್ ಆರ್ ಶಿಫ್ಟ್ ಎಸ್ ಎಫ್ ಶಿಫ್ಟ್ ಇ ಕೆ ಆರ್ ಚಂದ್ರಶೇಖರ. ಕ್ರ ಕಾಕೆ ಅರ್ಕವತ್ತು ಕೆ ಎಫ್ ಕ ಎಫ್. ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ನಾನ್ ನಿಮಗೆ ಅರ್ಥ ಒತ್ತು ಹಾಕೋ ತೋರಿಸ್ತೀನಿ. ಕರ್ನಾಟಕ ನೀವು ಮಾಡಿ. ನೆಕ್ಸ್ಟ್ ಕರ್ನಾಟಕ. ನಾಗ ದೀರ್ಘ ನ ಅರ್ಧಾಕ್ಷರ ಇದೆ. ಆ ಅರ್ಧಾಕ್ಷರಕ್ಕೆ ಇಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇಂಥ ವರ್ಡ್ಸ್ ನ ಅಂದ್ರೆ ಎಲ್ಲಾ ಪದಗಳು ಇರ್ತಕ್ಕಂತ ವರ್ಡ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಅಂದ್ರೆ ಕರ್ನಾಟಕ, ರಾಷ್ಟ್ರ, ಸ್ವಯಂ ಕೃಷಿ ಇಂಥ ಪದಗಳನ್ನೆಲ್ಲ ಒಂದು ಬಂಚ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಕ್ರ ಕೆ ಎಫ್ ಸ್ತ್ರ ಟಿ ತಾಕೆ ಸಾವತ್ತು ಮತ್ತೆ ಅರ್ಕಾವತ್ತು. ಅರ್ಥ ಆಯ್ತಾ? ನುಡಿಯಲ್ಲಿ ಅರ್ಕಾವತ್ತು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಶಿಫ್ಟ್ ಎಫ್ ನ ಪ್ರೆಸ್ ಮಾಡಿದ್ರೆ ಅರ್ಕಾವತ್ತು ಬರುತ್ತೆ. ಇದು ಸೂಕ್ಷ್ಮ ವಿಚಾರ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಕರ್ಮ ಗೊತ್ತಾಯ್ತಲ್ಲ? ಕೆ ಎಂ ಶಿಫ್ಟ್ ಎಫ್ ಕರ್ಮ. ಕಾರ್ಯ ಕಾಗ ದೀರ್ಘ ಕೆ ಶಿಫ್ಟ್ ಎ ಕಾಗ ದೀರ್ಘ ಯ ವೈ ಶಿಫ್ಟ್ ಎಫ್ ಅರ್ಕಾವತ್ತು ಕಾರ್ಯ. ಸೊ ಅರ್ಥ ಆಯ್ತಾ ಸ್ನೇಹಿತರೆ? ಇಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ನೀವೇನ್ ಕಲಿತ್ರಿ? ಗುಣಿತಾಕ್ಷರಗಳನ್ನ ಕಲ್ತ್ರಿ, ಒತ್ತಕ್ಷರಗಳನ್ನ ಕಲ್ತ್ರಿ, ಆಮೇಲೆ ಚಿಕ್ಕ ಚಿಕ್ಕ ಪದಗಳ ಅಭ್ಯಾಸವನ್ನು ಕಲ್ತ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ಸ್ವಲ್ಪ ಕಷ್ಟ ಇರತಕ್ಕಂತಹ ಪದಗಳನ್ನ ಎಲ್ಲಾನು ಒಂದು ಬಂಚ್ ಮಾಡಿ ಆ ಪದಗಳನ್ನ ಯಾವ ರೀತಿ ನುಡಿಯಲ್ಲಿ ಟೈಪ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಕಲಿಯೋಣ. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಸಂದೇಹಗಳು, ಅನುಮಾನಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಚಾನಲ್ ಅನ್ಕಂಡೆ ತಿಳ್ಕೊಳ್ಳಿ.
ಈ ಕಂಪ್ಯೂಟರ್ ಜ್ಞಾನ ಅಂತಕ್ಕಂತಹ ಚಾನಲ್ ನ ಪ್ರಮೋಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ವಂದನೆಗಳು.